ಕೃಷ್ಣರಾಜ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಮಾತು ಕಾಂಗ್ರೆಸ್ ಸಚಿವ ಎಸ್.ಸಿ. ಮಹದೇವಪ್ಪ ಅವರ ಹೇಳಿಕೆಗೆ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ. ಕೆಆರ್ಎಸ್ ಜಲಾಶಯಕ್ಕೆ ಮತಾಂಧ ಟಿಪ್ಪು ಸುಲ್ತಾನರ ಹೆಸರಿಟ್ಟು ಟಿಎಸ್ ಜಲಾಶಯ ಎಂದು ಮರುನಾಮಕರಣ ಮಾಡುವ ಹುನ್ನಾರ ನಡೆಯುತ್ತಿದೆ ಎನ್ನುವ ಅನುಮಾನವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಹದೇವಪ್ಪ ಅವರ ಹೇಳಿಕೆ ಕುರಿತು ತೀವ್ರವಾಗಿ ಖಂಡಿಸಿದ್ದಾರೆ. ನಾಡದ್ರೋಹಿ ಮತಾಂಧ ಟಿಪ್ಪು ಸುಲ್ತಾನ್ ಸತ್ತಿದ್ದು 1799ರಲ್ಲಿ. ಮೈಸೂರು ಭಾಗದ ಗ್ರಾಮೀಣ ಜನರ ನಾಲಿಗೆಯ ಮೇಲೆ ಇಂದಿಗೂ ಕನ್ನಂಬಾಡಿ ಕಟ್ಟೆ ಎಂದೇ ಕರೆಯಲ್ಪಡುವ ಕೆಆರ್ಎಸ್ ಜಲಾಶಯ ಕಾಮಗಾರಿ ಆರಂಭವಾಗಿದ್ದೇ 1911ರಲ್ಲಿ. 1799ರಲ್ಲಿ ಸತ್ತ ಮತಾಂಧ ಟಿಪ್ಪು ಸುಲ್ತಾನನಿಗೂ ಅವನ ಸತ್ತ ಮೇಲೆ ಸರಿಸುಮಾರು 112 ವರ್ಷ ಆದ ಮೇಲೆ ಕಾಮಗಾರಿ ಆರಂಭವಾದ ಕನ್ನಂಬಾಡಿ ಕಟ್ಟೆಗೂ ಏನು ಸಂಬಂಧ? ಸಚಿವ ಮಹದೇವಪ್ಪನವರೇ ಹೇಳಬೇಕೆಂದು ಅವರು ಒತ್ತಾಯ ಮಾಡಿದ್ದಾರೆ. ನಿಮ್ಮ ಬಾಲಿಶ ಹೇಳಿಕೆಗೆ ಗೋಕುಲಾಷ್ಟಮಿಗೂ ಇಮಾಮ ಸಾಬಿಗೂ ಏನು ಸಂಬಂಧ ಎನ್ನುವಂತ ಮಾತನ್ನ ಅವರು ವ್ಯಂಗ್ಯವಾಡಿದ್ದಾರೆ. ಇತಿಹಾಸವನ್ನ ಸ್ವಲ್ಪ ಓದಿಕೊಳ್ಳಿ. ಮದ್ರಾಸ್ ಬ್ರಿಟಿಷ್ ಪ್ರಾಂತೀಯ ಸರ್ಕಾರ ಒಪ್ಪಿಗೆ ನೀಡಿದ್ದು 80 ಅಡಿ ಎತ್ತರದ ಅಣೆಕಟ್ಟಿಗೆ. ಆದರೆ ಅಂದಿನ ಮಹಾರಾಜರು 124 ಅಡಿ ಎತ್ತರದ ಅಣೆಕಟ್ಟನ್ನು ನಿರ್ಮಿಸುವ ಯೋಜನೆಯನ್ನ ರೂಪಿಸಿದ್ದರು. ಪ್ರಾರಂಭಿಕ ಅಂದಾಜು ವೆಚ್ಚ 2,35,00,000 ರೂಪಾಯಿ ಆಗಿತ್ತು. ಅಂದಿನ ರಾಜ್ಯದ ಆದಾಯವನ್ನೆಲ್ಲ ಇದೊಂದಕ್ಕೆ ಬಳಸಲು ಸಾಧ್ಯವಿರಲಿಲ್ಲ. ಆಗ ಕೃಷ್ಣರಾಜ ಒಡೆಯರ್ ಮತ್ತು ರಾಜಮಾತೆ ತೆಗೆದುಕೊಂಡಂತಹ ತೀರ್ಮಾನ ಅಪೂರ್ವವಾಗಿತ್ತು. ಅರಮನೆಯ ಖಾಸಗಿ ಭಂಡಾರದಲ್ಲಿದ್ದ 4 ಮೂಟೆಗಳಷ್ಟು ವಜ್ರ, ವೈಡೂರ್ಯ, ಚಿನ್ನಾಭರಣಗಳು ಮತ್ತು ಬೆಳ್ಳಿ ನಾಣ್ಯಗಳನ್ನ ಮುಂಬೈಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಬಂದ ಹಣವನ್ನ ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ವಿನಿಯೋಗಿಸಿದ್ರು ಅಂತ ಅಶೋಕ್ ಹೇಳಿದ್ದಾರೆ. ಹಾಗಾದ್ರೆ ಅಶೋಕ್ ಹೇಳಿದ ಮಾತಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಒಂದೊಂದಾಗಿ ಈಗ ತಿಳಿದುಕೊಳ್ಳೋಣ. ಕಾವೇರಿ ಕರ್ನಾಟಕದ ಜೀವನದಿ. ಅದು ಮೈಸೂರು ಪ್ರಾಂತದಲ್ಲಿ ಮೈಸೂರಿನ ಸುತ್ತಮುತ್ತ ಅಂದ್ರೆ ಮಂಡ್ಯ, ಹಾಸನ, ಬೆಂಗಳೂರು, ಕೊಡಗು ಜಿಲ್ಲೆಗಳಿಗೆ ಜೀವನದಿಯಾಗಿರೋದೇ ಈ ಕಾವೇರಿ. ಈ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಅದ್ಭುತ ಅಣೆಕಟ್ಟೆ ಈ ಕೃಷ್ಣರಾಜ ಸಾಗರ. ಕೃಷ್ಣರಾಜ ಸಾಗರ ಮೈಸೂರು ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಅದ್ಭುತ ಅಣೆಕಟ್ಟಾಗಿದೆ. ಈ ಅಣೆಕಟ್ಟಿನ ಜೊತೆಗೆ ನಿರ್ಮಿಸಲಾದ ಬೃಂದಾವನ ಉತ್ತಮವಾದ ಪ್ರವಾಸಿ ಆಕರ್ಷಣೆಯಾಗಿದೆ. ಕನ್ನಂಬಾಡಿ ಎನ್ನುವುದು ಕಾವೇರಿ ತೀರದ ಒಂದು ಗ್ರಾಮ. ಇಲ್ಲಿ ಕಣ್ವ ಋಷಿಗಳು ತಪಸ್ಸು ಮಾಡುತ್ತಿದ್ದರು ಎಂಬ ಐತಿಹ್ಯ ಕೂಡ ಇದೆ. ಕಣ್ವರಿಂದಾಗಿಯೇ ಈ ಗ್ರಾಮಕ್ಕೆ ಕಣ್ವಪುರಿ, ಕನ್ನಂಬಾಡಿ ಎಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಮುಖ್ಯ ಉದ್ದೇಶವೆಂದರೆ ನೀರಾವರಿ ಮತ್ತು ನೀರು ಸರಬರಾಜು. ಈ ಅಣೆಕಟ್ಟು 8,600 ಅಡಿ ಉದ್ದವಿದ್ದು 130 ಅಡಿ ಎತ್ತರ ಇದೆ. ಇದಕ್ಕೆ ಸ್ವಯಂ ಚಾಲಿತ ಸ್ಲೂಸ್ ಗೇಟ್ಗಳನ್ನು ಉಪಯೋಗಿಸಿದ ಪ್ರಪಂಚದ ಮೊದಲ ಅಣೆಕಟ್ಟು ಎನ್ನುವ ಹೆಗ್ಗಳಿಕೆ ಇದಕ್ಕಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ 3 ಪ್ರಮುಖ ನಾಲೆಗಳು ಕೂಡ ಇವೆ. ಅದರಲ್ಲಿ ಮುಖ್ಯವಾಗಿದ್ದು ವಿಶ್ವೇಶ್ವರಯ್ಯ ನಾಲೆ 45 ಕಿಲೋಮೀಟರ್ನಷ್ಟಿದೆ. 32 ಕಿಲೋಮೀಟರ್ಗಳ ಬಲದಂಡೆ ಮತ್ತು 21 ಕಿಲೋಮೀಟರ್ನ ಎಡದಂಡೆ ನಾಲೆ ಕೂಡ ಇದೆ. 130 ಅಡಿ ಎತ್ತರ ಅಣೆಕಟ್ಟುಗೆ 111 ಅಡಿ ಆಳದಲ್ಲಿ ತಳಪಾಯ ಕೂಡ ಹಾಕಲಾಗಿದೆ. ಅಂದರೆ ಈ ಅಣೆಕಟ್ಟು 4,100 ಚದರ ಮೈಲಿಯಷ್ಟು ಜಲಾಯನ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ. ಮುಂಬೈಯಲ್ಲಿ ಇಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನಾಲ್ವಡಿ ಕೃಷ್ಣರಾಜ ಅವರು 1909ರಲ್ಲಿ ಮೈಸೂರಿಗೆ ಕರೆಸಿಕೊಂಡರು. ಅಷ್ಟರಾಗಲೇ ಕೃಷ್ಣರಾಜ ಸಾಗರ ಅರ್ಥಾತ್ ಕನ್ನಂಬಾಡಿ ಕಟ್ಟೆಯ ಕನಸು ಇಲ್ಲಿ ಚಿಗುರತೊಡಗಿತ್ತು. ವಿಶ್ವೇಶ್ವರಯ್ಯನವರು ಬಂದಿದ್ದು ಅದು ಸಕಾರಗೊಳ್ಳಲು ಮಾರ್ಗವಾಯಿತು. 1911ರಲ್ಲಿ ಕನ್ನಂಬಾಡಿ ಅಣೆಕಟ್ಟಿನ ಮೊದಲ ವರದಿ ಸಿದ್ಧವಾಯಿತು. ಇದರ ಪ್ರಕಾರ ಮೈಸೂರಿನಿಂದ 12 ಮೈಲಿ ಮತ್ತು ಶ್ರೀರಂಗಪಟ್ಟಣದಿಂದ 9 ಮೈಲಿ ದೂರದಲ್ಲಿರುವ ಕನ್ನಂಬಾಡಿಯಲ್ಲಿ ಜಲಾಶಯ ನಿರ್ಮಿಸಲು ಯೋಜನೆ ಮಾಡಲಾಯಿತು.
ಈ ಯೋಜನೆಯಿಂದ 25 ಹಳ್ಳಿಗಳು, 9,250 ಎಕರೆ ನೀರಾವರಿ ಪ್ರದೇಶ, 13,295 ಎಕರೆ ಖುಷ್ಕಿ ಪ್ರದೇಶ, ಹಾಗೆಯೇ 8,500 ಎಕರೆ ಸರ್ಕಾರಿ ಭೂಮಿ ಮುಳುಗಡೆಯಾಗುತ್ತದೆ. ಈ ಅಣೆಕಟ್ಟು ನಿರ್ಮಾಣ ಮಾಡಲು ಆ ಕಾಲದಲ್ಲಿ ಮೊದಲ ಹಂತಕ್ಕೆ 95 ಲಕ್ಷ ರೂಪಾಯಿ ಬೇಕೆಂದು ಅಂದಾಜಿಸಲಾಗಿತ್ತು. ಮೊದಲಿಗೆ 97 ಅಡಿ ಎತ್ತರ ಅಣೆಕಟ್ಟು ಕಟ್ಟಿ 80 ಅಡಿ ನೀರು ನಿಲ್ಲಿಸಲು ಉದ್ದೇಶವಾಗಿತ್ತು. ಆದರೆ ಅಪಾರ ಪ್ರಮಾಣದ ಹಣ ವ್ಯಯವಾಗಲು ಹಾಗೂ ಮದ್ರಾಸ್ ಸರ್ಕಾರ ಆಕ್ಷೇಪದಿಂದ ಈ ಯೋಜನೆ ಆಗಿನ ದಿವಾನರಾಗಿದ್ದ ಟಿ ಆನಂದರಾವ್ ಅವರ ಹೆಚ್ಚಿನ ಗಮನ ಕೊಡಲಿಲ್ಲ. ಇದರೊಂದಿಗೆ ನೊಂದ ವಿಶ್ವೇಶ್ವರಯ್ಯನವರು ದೈನಂದಿನ ಕೆಲಸಗಳಿಂದಲೂ ಆಸಕ್ತಿ ಕಳೆದುಕೊಂಡರು. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನನ್ನು ಕರೆಸಿಕೊಂಡ ಸಮಾಲೋಚನೆ ನಡೆಸಿ ಯೋಜನೆ ಜಾರಿಗೆ ನಿರ್ಧರಿಸಿದರು. ತಮ್ಮ ಬಳಿ ಇದ್ದ 4 ಮೂಟೆ ಚಿನ್ನದ ಆಭರಣ, ಬೆಳ್ಳಿ ನಾಣ್ಯಗಳನ್ನು ಮಾರಾಟ ಮಾಡಿ 80 ಲಕ್ಷ ರೂಪಾಯಿ ಒದಗಿಸುವುದರೊಂದಿಗೆ 1911 ಅಕ್ಟೋಬರ್ 12ರಂದು ಯೋಜನೆಗೆ ಒಪ್ಪಿಗೆ ಸೂಚಿಸಿದರು. ಅಣೆಕಟ್ಟಿನ ನಿರ್ಮಾಣ ಯೋಜನೆಯನ್ನು 3 ಹಂತಗಳಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಯಿತು. ಮೊದಲ ಹಂತದಲ್ಲಿ ಕಟ್ಟೆ ನಿರ್ಮಾಣ, 2ನೇ ಹಂತದಲ್ಲಿ ಕಾಲುವೆ ನಿರ್ಮಾಣ, 3ನೇ ಹಂತದಲ್ಲಿ ಜಲ ವಿದ್ಯುತ್ ಘಟನಾ ಸ್ಥಾಪನೆ. ಸುಮಾರು 10,000 ಕಾರ್ಮಿಕರು ನಿರಂತರ ದುಡಿದ ಕಾರಣ 1915ರಲ್ಲಿ 65 ಅಡಿ ಕಟ್ಟೆ ನಿರ್ಮಾಣ ಮಾಡಲಾಯಿತು. 1919ರಲ್ಲಿ 107 ಅಡಿ ಕಟ್ಟೆ ನಿರ್ಮಾಣವಾಯಿತು. ಅಲ್ಲಿವರೆಗೆ ಸುಮಾರು 155 ಲಕ್ಷ ರೂಪಾಯಿ ವೆಚ್ಚವಾಗಿ ಹೋಗಿತ್ತು. ಮೊದಲ ಹಂತ ಯೋಜನೆ ಮುಗಿದಿದ್ದು 1921ರಲ್ಲಿ. ಆ ವೇಳೆಗೆ 2,011 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಕೊನೆಗೆ 1928ರಲ್ಲಿ ಯೋಚಿಸಿದಂತೆ ಅಣೆಕಟ್ಟಿನ ಎತ್ತರ 130 ಅಡಿಗೆ ಮುಟ್ಟಿತ್ತು. ಆಗಿನ ಮದ್ರಾಸ್ ಸರ್ಕಾರ ಇದಕ್ಕೆ ಆವಾಗಲೇ ತುಂಬಾನೇ ಆಕ್ಷೇಪಣೆಗಳನ್ನು ಮಾಡಿತ್ತು. ಆದ್ದರಿಂದಲೇ ಕಾವೇರಿ ನದಿಯ ಗಲಾಟೆ ಆ ಕಾಲದಿಂದಲೇ ಈವರೆಗೂ ನಡೀತಾನೇ ಇದೆ. 1911ರಲ್ಲಿ ಆರಂಭಿಸಿದ ಕಾಮಗಾರಿ 1932ರಲ್ಲಿ ಮುಕ್ತಾಯವಾದಾಗ ಒಟ್ಟು ಖರ್ಚಾದ ಹಣ ಬರೋಬ್ಬರಿ 3,23,47,000 ರೂಪಾಯಿಗಳು. ಸಮುದ್ರ ಮಟ್ಟಕ್ಕಿಂತ 2,344 ಅಡಿ ಎತ್ತರದಲ್ಲಿರುವ ಈ ಅಣೆಕಟ್ಟಿನಲ್ಲಿ 48.33 TMC ನೀರನ್ನು ಸಂಗ್ರಹಿಸಬಹುದಾಗಿತ್ತು. ಮದ್ರಾಸ್ ಸರ್ಕಾರದ ಕಿರಿಕಿರಿಯನ್ನು ಸಹಿಸಿಕೊಂಡು ಧೈರ್ಯ ಮಾಡಿ ಅಂದು ಈ ಅಣೆಕಟ್ಟನ್ನು ಕಟ್ಟದೆ ಹೋಗದಿದ್ದರೆ ಹಳೆ ಮೈಸೂರು ಪ್ರಾಂತ್ಯ ಈಗಲೂ ಕುಗ್ರಾಮವಾಗಿಯೇ ಇರಬಹುದಾಗಿತ್ತು. ಕೃಷ್ಣರಾಜ ಸಾಗರ ಅಣೆಕಟ್ಟು ಮುಗಿದ ನಂತರ ಬೃಂದಾವನ ಉದ್ಯಾನವನ್ನು ಕಟ್ಟುವ ಯೋಜನೆ ಮೈಸೂರು ಸಂಸ್ಥಾನದ ದಿವಾನರಿಂದ ಪ್ರಾರಂಭವಾಯಿತು. ಶ್ರೀ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಈ ಕೆಲಸವನ್ನು ಕೈಗೊಂಡು ಪೂರ್ತಿಗೊಳಿಸಿದರು. ಬೃಂದಾವನ ಉದ್ಯಾನವ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಹೊಂದಿಕೊಂಡಿರಂತೆ ಕಟ್ಟಲಾದ ಒಂದು ಸುಂದರ ಉದ್ಯಾನವಾಗಿದೆ. ಇದರ ತುಂಬ ಆಕರ್ಷಕವಾದ ನೀರಿನ ಕಾರಂಜಿಗಳಿವೆ. ಇಲ್ಲಿನ ಪ್ರಸಿದ್ಧ ಸಂಗೀತ ಕಾರಂಜಿ ಪ್ರವಾಸಿಗರನ್ನು ಅನೇಕ ದಶಕಗಳಿಂದ ಆಕರ್ಷಿಸುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರಿಗೆ ಅಥವಾ ಮಂಡ್ಯ ಶ್ರೀರಂಗಪಟ್ಟಣಕ್ಕೆ ಹೋದರೆ KRS ಅಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನೋಡುವುದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ಇದು ಕರ್ನಾಟಕದ ಹೆಮ್ಮೆಯ ವಿಷಯವಲ್ಲ, ಇದು ಭಾರತಕ್ಕೆ ಹೆಮ್ಮೆ ಕೊಡುವಂತಹ ಒಂದು ಅದ್ಭುತ ಅಣೆಕಟ್ಟಾಗಿದೆ.